ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ದೇಶಪಾಂಡೆ. ಲಾಸ್ಟ್ ನಾವು 2 ಕ್ಲಾಸಸ್ ನೋಡಿದ್ವಿ. ಆ 2 ಕ್ಲಾಸಸ್ಸಲ್ಲಿ ಫಸ್ಟ್ ಕ್ಲಾಸು ನನ್ನ ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಇತ್ತು, ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಕರ್ನಾಟಕದ ಒಂದು ಕಿರು ಪರಿಚಯ ನಾವು ನೋಡಿದ್ವಿ. ಅದರಲ್ಲಿ ಕರ್ನಾಟಕದ ವಿಶ್ವ ಪಾರಂಪರಿಕ ತಾಣಗಳು ಯಾವುವು ಮತ್ತು ನಮ್ಮ ರಾಜ್ಯದ ಚಿಹ್ನೆಗಳು ಯಾವಂತ ನೋಡಿದ್ವಿ. ಇವಾಗ ನಾನು ಕರ್ನಾಟಕ ಹಿಸ್ಟರಿ ಈ ಸಬ್ಜೆಕ್ಟಿನ ಓವರ್ವ್ಯೂ ಅಥವಾ ಒಂದು ಸಿಲೆಬಸ್ ಯಾವ ಥರ ಇದೆ ಅಂತ ಈ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡ್ತಾಯಿದ್ದೀವಿ, ಕರ್ನಾಟಕ ಹಿಸ್ಟರಿ ಸಿಲೆಬಸ್ಸು ಏನಿದೆ ಅಂಥೇಳಿ ನೋಡೋಣ. ಕರ್ನಾಟಕ ಇತಿಹಾಸ. ಓಕೆ, ಇದರಲ್ಲಿ ನಾವು ಫಸ್ಟಿಗೆ ನೋಡಿ ಈ ಥರ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸಬ್ಜೆಕ್ಟನ್ನು ನಾನು ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಪ್ರಾಸ್ತಾವಿಕ, ಸೆಕೆಂಡು ಪ್ರಾಚೀನ ಕರ್ನಾಟಕ ಇತಿಹಾಸ, ಥರ್ಡು ಮಧ್ಯಯುಗೀನ ಕರ್ನಾಟಕ ಇತಿಹಾಸ, ಫೋರ್ತ್ ಗಣ್ಯ ಧಾರ್ಮಿಕ ಚಳುವಳಿಗಳು, ಫಿಫ್ತ್ ಆಧುನಿಕ ಕರ್ನಾಟಕ ಇತಿಹಾಸ, ಸಿಕ್ಸ್ತ್ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳುವಳಿಗಳು. ಇದೇನು ಸ್ಟ್ಯಾಂಡರ್ಡ್ ಅಲ್ಲ, ಇದು ನಾನು ನನ್ನ ಕನ್ವೀನಿಯೆಂಟ್ಗೋಸ್ಕರ ಈ ಥರ ಏನಪ್ಪ ಅಂದರೆ ಕರ್ನಾಟಕ ಹಿಸ್ಟ್ರಿ ಸಬ್ಜೆಕ್ಟನ್ನು ಈ ಥರ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಪ್ರಾಸ್ತಾವಿಕ ಅಂದರೆ ಇದು ಇಂಟ್ರೊಡಕ್ಷನ್ ಪಾರ್ಟು. ಓಕೆ, ಸೆಕೆಂಡು ನೋಡಿ ನಾವು ಹಿಸ್ಟ್ರಿಯನ್ನು 3 ಭಾಗವಾಗಿ ಮಾಡ್ಬೋದು. ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡು, ಇತಿಹಾಸ ಪೂರ್ವಕಾಲ, ಇನ್ನೊಂದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡು, ಮತ್ತು 3ನೇದು ಹಿಸ್ಟಾರಿಕ್ ಪೀರಿಯಡ್. ಪ್ರೀ ಹಿಸ್ಟಾರಿಕ್ ಅಂದರೆ ಇತಿಹಾಸ ಪೂರ್ವಕಾಲ, ಪ್ರೋಟೋ ಹಿಸ್ಟಾರಿಕ್ಕು ಇದು ಪ್ರೀ ಹಿಸ್ಟಾರಿಕ್ ಮತ್ತು ಹಿಸ್ಟಾರಿಕ್ ಪೀರಿಯಡ್ನ ಟ್ರಾನ್ಸಿಷನ್ ಪೀರಿಯಡಿಗೆ ನಾವು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಕಲಿತೀವಿ. ಮುಂಬರುವ ಕ್ಲಾಸಸಲ್ಲಿ ಡೀಟೇಲಾಗಿ ನಾವು ಸ್ಟಡಿ ಮಾಡೋಣ ಇದಕ್ಕೆ ಏನಂತಾರಂತ ಹೇಳಿಬಿಟ್ಟು. ಹಿಸ್ಟ್ರಿ ಪಾರ್ಟಲ್ಲಿ ಹಿಸ್ಟಾರಿಕ್ ಪಾರ್ಟಲ್ಲಿ ನಾವು ಮತ್ತೆ ಏನಪ್ಪ ಅಂದರೆ ಕರ್ನಾಟಕ ಇತಿಹಾಸನ 3 ಭಾಗವಾಗಿ ವಿಂಗಡಣೆ ಮಾಡಬಹುದು. ಒಂದು ಪ್ರಾಚೀನ ಕರ್ನಾಟಕ ಇತಿಹಾಸ, 2ನೇದು ಮಧ್ಯಯುಗೀನ ಕರ್ನಾಟಕ ಇತಿಹಾಸ, 3ನೇದು ಆಧುನಿಕ ಕರ್ನಾಟಕ ಇತಿಹಾಸ. ಇದೇನಪ್ಪ ಅಂದರೆ ಇಟ್ ಈಸ್ ಇನ್ ಕೋರಿಲೇಷನ್ ವಿತ್ ಇಂಡಿಯನ್ ಹಿಸ್ಟ್ರಿ. ಇಂಡಿಯನ್ ಹಿಸ್ಟ್ರಿ ಕ್ಲಾಸಿಫಿಕೇಷನ್ನು ಇದೇ ಥರ ಇದೆ, ಪ್ರಾಚೀನ, ಮಧ್ಯಯುಗೀನ ಮತ್ತು ಆಧುನಿಕ ಇತಿಹಾಸ. ಇದರ ಜೊತೆಗೆ ನಾವು ಗಣ್ಯ ಧಾರ್ಮಿಕ ಚಳುವಳಿಗಳು, ಯಾವ ಥರ ಧಾರ್ಮಿಕ ಚಳುವಳಿಗಳು ಆ ಟೈಮಲ್ಲಿ ನಡೆದು, ಯಾವ್ಯಾವ ಮಹಾಪುರುಷರು ಬಂದರು, ಅವ್ರು ಏನೇನು ಸಾಧನೆಗಳು ಮಾಡಿದ್ರು, ಸಮಾಜದಲ್ಲಿನ ಏನೇನು ಕೆಟ್ಟದ್ದು ಇತ್ತು ಅದೆಲ್ಲ ಹೇಗೆ ಹೋಗಲಾಡಿಸಿದರು ಅನ್ನೋದೆಲ್ಲ ಈ ಗಣ್ಯ ಧಾರ್ಮಿಕ ಚಳುವಳಿಗಳೇ ನಾವು ಸ್ಟಡಿ ಮಾಡ್ತೀವಿ. ಮತ್ತು ಲಾಸ್ಟು ಸ್ವತಂತ್ರ, ರೈಟ್, ಭಾರತಕ್ಕೆ ಸ್ವತಂತ್ರ ಕೊಡಿಸೋದ್ರಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಏನಿತ್ತು, ಮತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ರಾಜ್ಯವನ್ನು ಏಕೀಕರಣ ಮಾಡೋಕ್ಕೆ ಏನೇನು ಮಾಡಿದ್ರು ಅದೆಲ್ಲ ನಾವೇನಪ್ಪ ಅಂದರೆ ಇದರಲ್ಲಿ ಸ್ಟಡಿ ಮಾಡ್ತೀವಿ. ಟೋಟಲಾಗಿ ಕರ್ನಾಟಕ ಹಿಸ್ಟ್ರಿಯನ್ನು ನಾನು ನನ್ನ ಕನ್ವೀನಿಯನ್ಸ್ಗೋಸ್ಕರ 6 ಭಾಗವಾಗಿ ಡಿವೈಡ್ ಮಾಡಿದ್ದೀನಿ. ನೀವು ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಯಾವ ಥರನಾದ್ರೂ ಡಿವೈಡ್ ಮಾಡ್ಬೋದು, ಕ್ಲಾಸಿಫೈ ಮಾಡ್ಕೋಬೋದು. ಇದೇನಪ್ಪ ಅಂದರೆ ನಂದು ಮೇನ್ ಸ್ಲೈಡ್ ಕರ್ನಾಟಕ ಇತಿಹಾಸ. ನೆಕ್ಸ್ಟ್ ಸ್ಲೈಡ್. ಆಲ್ರೆಡಿ ನಾನು ಹೇಳಿದೆ ಫಸ್ಟು ಪ್ರಾಸ್ತಾವಿಕ. ಈ ಪ್ರಾಸ್ತಾವಿಕ ಅಂದರೆ ಬೇಸಿಕಲಿ ಇದು ಇಂಟ್ರೊಡಕ್ಷನ್. ಪ್ರಾಸ್ತಾವಿಕದಲ್ಲಿ ನಾವು ಏನೇನು ನೋಡ್ತೀವಿ, ಇಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅಂದರೆ ಕರ್ನಾಟಕ ಹೆಸರಿನ ಪ್ರಾಚೀನತೆ ಮತ್ತು ಅರ್ಥ. ಹೆಸರಿನ ಪ್ರಾಚೀನತೆ ಅಂದರೆ ಈ ಕರ್ನಾಟಕ ಎಂಬ ಪದ ಯಾವಾಗ ಬಳಕೆಯಾಗಿದೆ, ಯಾವುದರಲ್ಲಿ ಉಲ್ಲೇಖವಾಗಿದೆ, ಯಾವ ಕಾಲಘಟ್ಟದಲ್ಲಿ ಉಲ್ಲೇಖವಾಗಿದೆ, ಇದು ಅದರ ಪ್ರಾಚೀನತೆ ಹೇಳಿಕೊಡುತ್ತೆ. ಮತ್ತು ಇದು ಪ್ರದೇಶವಾಗಿ ಉಲ್ಲೇಖವಾಗಿದೆಯೋ ಅಥವಾ ಅಲ್ಲಿ ಜನರ ಒಂದು ಗೋತ್ರವಾಗಿ ಉಲ್ಲೇಖವಾಗಿದೆಯೋ ಎಂದು ಏನಪ್ಪ ಅಂದರೆ ನಾವು ಈ ಹೆಸರಿನ ಪ್ರಾಚೀನತೆಯಲ್ಲಿ ಓದ್ತೀವಿ. ನೆಕ್ಸ್ಟ್ ಅರ್ಥ ಅಂದರೆ ಕರ್ನಾಟಕ ಎಂದು ಹೆಸರು ಹೇಗೆ ಬಂತು, ರೈಟ್, ಯಾವ್ಯಾವ ಕಾರಣಾಂತರಗಳಿಂದ ಇದಕ್ಕೆ ಈ ಹೆಸರನ್ನು ಕೊಟ್ಟರು ಎಂದು ಅರ್ಥದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟು ಭೌಗೋಳಿಕ ಲಕ್ಷಣಗಳ ಪ್ರಭಾವ. ಇದು ತುಂಬಾ ಇಂಪಾರ್ಟೆಂಟ್. ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಯಾಕಪ್ಪ ಇಂಪಾರ್ಟೆಂಟು, ಎಲ್ಲೆಲ್ಲಿ ಭೌಗೋಳಿಕ ಲಕ್ಷಣಗಳು ಫೇವರೇಬಲ್ ಇತ್ತು ಅಲ್ಲಿ ಮಾತ್ರ ಆ ರಾಜ್ಯ ಅಥವಾ ಆ ನಾಗರಿಕತೆ ಸಮೃದ್ಧವಾಗಿ ಬೆಳೆದು ಉತ್ತುಂಗಕ್ಕೆ ಏರಿದೆ. ಉದಾಹರಣೆಗೆ ಸಿಂಧು ನಾಗರಿಕತೆ ಇರ್ಬೋದು, ಮತ್ತು ಚೀನಾ ನಾಗರಿಕತೆ ಇರ್ಬೋದು, ಮೆಸೊಪೊಟೇಮಿಯಾ ನಾಗರಿಕತೆ ಇರ್ಬೋದು. ಇದೆಲ್ಲ ಕೂಡ ಒಂದು ನದಿ ದಂಡೆ ಅಥವಾ ನದಿ ತೀರದಲ್ಲಿ ಮಾತ್ರ ಇವರು ಫಸ್ಟ್
ಸ್ಟಾರ್ಟ್ ಆಗಿದ್ದು ಅಲ್ಲಿ. ಯಾಕೆ ನದಿ ತೀರದಲ್ಲಿ ಅಂದರೆ ಯಾವಾಗಲೂ ನೀರು. ಸೊ ನೀರು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತುಂಬ ಮುಖ್ಯವಾಗಿದೆ. ನೀರಿಲ್ಲ ಅಂದರೆ ಏನೂ ಇಲ್ಲ ಅಂತ. ಸೊ ನೀರಿದ್ದರೆ ಎಲ್ಲನೂ ಮಾಡಬಹುದು. ಹೀಗಾಗಿ ಪ್ರತಿಯೊಂದು ನಾಗರಿಕತೆಯೂ ಎಲ್ಲಿ ನೀರು, ಎಲ್ಲಿ ನದಿ ಇದೆ ಅಲ್ಲಲ್ಲೇ ಹುಟ್ಕೊಂಡಿದ್ದಾವೆ. ಸೊ ಇನ್ ಡೀಟೇಲ್ ಆಗಿ ನಾವು ಮುಂಬರುವ ಕ್ಲಾಸಸ್ಸಲ್ಲಿ ಇದ್ರ ಬಗ್ಗೆನೂ ಸ್ಟಡಿ ಮಾಡೋಣ. ನೆಕ್ಸ್ಟು ಇತಿಹಾಸ ಸಾಧನಗಳ ವೀಕ್ಷಣೆ. ಸೊ ಇತಿಹಾಸ ಅಂತ ಹೇಳ್ತೀವಿ ನಾವು. ಸೊ ಇತಿಹಾಸ ಎಂದರೇನು ಇದನ್ನು ನಾವು ಅಧ್ಯಯನ ಮಾಡೋಣ. ಸೊ ಇತಿಹಾಸ ಬರೀಬೇಕು ಅಂದರೆ ನಮಗೆ ಸಾಧನೆಗಳು ಬೇಕು, ಅಂದರೆ ಸೋರ್ಸಸ್ಸು. ಸೊ ಸೋರ್ಸಸ್ ಯಾವ್ಯಾವ ಇದ್ದಾವೆ ಇತಿಹಾಸ ಬರೆಯೋಕ್ಕೋಸ್ಕರ? ಲಿಖಿತ ಆಧಾರಗಳ ಅಥವಾ ಪುರಾತತ್ವ ಆಧಾರಗಳು ಮತ್ತು ಇನ್ನೇನಾದರೂ ಆಧಾರಗಳಿದ್ದಾವೆ. ಇವೆಲ್ಲ ಆಧಾರಗಳನ್ನು ನಾವು ಸಂಗ್ರಹ ಮಾಡಿ ಇತಿಹಾಸ ಹೇಗೆ ಬರೀಬಹುದು ಎಂಬುದು ನಾವು ಇತಿಹಾಸ ಸಾಧನಗಳ ವೀಕ್ಷಣೆಯಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಇತಿಹಾಸ ಪೂರ್ವಕಾಲ. ಆಲ್ರೆಡಿ ನಿಮಗೆ ಹೇಳಿದೆ ನಾನು ಕ್ಲಾಸಿಫಿಕೇಷನ್ ಆಫ್ ಹಿಸ್ಟ್ರಿಯನ್ನು ಹೇಗೆ ನಾವು ವರ್ಗೀಕರಣ ಮಾಡ್ಬೋದು ಅಂತ ಹೇಳಿ. ಸೊ ಇತಿಹಾಸ ಪೂರ್ವಕಾಲ, ಲಿಖಿತ ದಾಖಲೆ ಇಲ್ಲದ ಕಾಲವನ್ನು ನಾವು ಇತಿಹಾಸ ಪೂರ್ವಕಾಲ ಎಂದು ಕರಿತೀವಿ. ಇದ್ರ ಬಗ್ಗೆನೂ ಡೀಟೇಲಾಗಿ ಅಧ್ಯಯನ ಮಾಡೋಣ. ಇದು ಒಂದು ಓವರ್ವ್ಯೂ ಆಫ್ ಸಿಲೆಬಸ್ ಇದೆ. ಇಲ್ಲಿ ನಾನು ಇನ್ಡೆಪ್ತ್ ಆಗಿ ಹೋಗಲ್ಲ. ಸುಮ್ಮನೆ ನಿಮಗೆ ಗೊತ್ತಿರಬೇಕು ನಾವು ಇದರಲ್ಲಿ ಸಬ್ಜೆಕ್ಟಲ್ಲಿ ಏನೇನು ಸ್ಟಡಿ ಮಾಡ್ತಾಯಿದ್ದೀವಿ, ಒಂದೊಂದು ಬಿಟ್ಟಲ್ಲಿ ಒಂದೊಂದು ಟಾಪಿಕಲ್ಲಿ ಏನೇನು ಸ್ಟಡಿ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗಲಿಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಓಕೆ, ನೆಕ್ಸ್ಟ್ ಇದು ಸೆಕೆಂಡ್ ಕ್ಲಾಸಿಫಿಕೇಷನು, ಪ್ರಾಚೀನ ಕರ್ನಾಟಕ ಇತಿಹಾಸ, ಏನ್ಷಂಟ್ ಕರ್ನಾಟಕ ಹಿಸ್ಟರಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಯಾರಿಂದ ಯಾವ ರಾಜಮನೆತನ ಫಸ್ಟಲ್ಲಿ ಆಳ್ವಿಕೆ ಮಾಡ್ತು, ತದನಂತರ ಅವ್ರ ನಂತರ ನೆಕ್ಸ್ಟ್ ಜನ್ರೇಷನ್ಸ್ ಯಾರ್ಯಾರು ಬಂದು ಆಳ್ವಿಕೆ ಮಾಡಿದ್ರು, ಆಡಳಿತ ಮಾಡಿದ್ರು, ಅವರ ಕಾಲದಲ್ಲಿ ಕರ್ನಾಟಕ ಹೇಗೆ ಉತ್ತುಂಗಕ್ಕೆ ಹೋಯಿತು, ಇಲ್ಲಿ ಏನೇನು ವಾಸ್ತು ಶಿಲ್ಪಿ ಕಲೆಯಲ್ಲಿ ಏನೇನು ಚೇಂಜಸ್ ಆಯಿತು ಇದೆಲ್ಲ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಪ್ರಾಚೀನ ಕರ್ನಾಟಕ ಇತಿಹಾಸ. ಸೊ ಸ್ಟಾರ್ಟ್ ಆಗೋದು ನಂದರು, ನಂತರ ಮೌರ್ಯರು, ಆಮೇಲೆ ಶಾತವಾಹನರು, ಕದಂಬರು ಮತ್ತು ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು ಮತ್ತು ಕಲಚೂರಿಗಳು. ಸರ್ ಇದೇ ಥರ ಯಾಕೆ ಪ್ರಾಚೀನ ಕರ್ನಾಟಕ ಇತಿಹಾಸ? ಇವರು ಈ ರಾಜಮನೆತನಗಳಷ್ಟೇ ಇದರಲ್ಲಿ ಆಗಿ ಬರುತ್ತವೆ, ಅದೇನು ಕಂಪಲ್ಷನ್ ಇಲ್ಲ. ಓಕೆ, ನೀವು ಕೆಲವರಿಗೆ ಅಲ್ಲಿ ಸೇರಿಸ್ಬೋದು, ಕೆಲವರಿಗೆ ನೆಕ್ಸ್ಟ್ ಮಧ್ಯಯುಗೀನದಲ್ಲೂ ನೀವು ಸೇರಿಸ್ಕೋಬೋದು. ಇದನ್ನು ಯಾವ ಥರ ಮಾಡಿದ್ದೀನಿ ಅಂದರೆ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿದಲ್ಲಿ ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಆ ಥರ ನಾನು ಮಾಡಿಕೊಂಡಿದ್ದೀನಿ. ನೆಕ್ಸ್ಟು ಮಧ್ಯಯುಗೀನ ಕರ್ನಾಟಕ ಇತಿಹಾಸ, ಹೊಯ್ಸಳರು ಮತ್ತು ಸೇವಣರು, ವಿಜಯನಗರ ಸಾಮ್ರಾಜ್ಯ, ಮುಸ್ಲಿಂ ರಾಜವಂಶಗಳು ಹಾಗೂ ಪೋರ್ಚುಗೀಸರು, ಕೆಳದಿ, ಮೈಸೂರು, ಯಲಹಂಕ, ಚಿತ್ರದುರ್ಗ ಹಾಗೂ ಮರಾಠರು. ಆಮೇಲೆ ಗಣ್ಯ ಧಾರ್ಮಿಕ ಚಳುವಳಿಗಳು. ಸೊ ಆಲ್ರೆಡಿ ನಿಮಗೆ ಹೇಳಿದೆ ನಾವು ಕಲ್ಚರಲ್ ರೆವಲ್ಯೂಷನ್ ಅಥವಾ ಕಲ್ಚರಲ್ ಮೂಮೆಂಟ್ಸ್ ಅಂತಲೂ ಕರಿಬೋದು ಇದಕ್ಕೆ ನಾವು. ಸೊ ಗಣ್ಯ ಧಾರ್ಮಿಕ ಚಳವಳಿಗಳಲ್ಲೂ ಯಾರ್ಯಾರು ಪ್ರಮುಖ ವ್ಯಕ್ತಿಗಳು ಬಂದು ಏನೇನೋ ಸಾಧನೆಗಳು ಮಾಡಿದ್ದಾರೆ, ಯಾವ ಥರ ಅವರು ಸಮಾಜದ ಕೆಲವು ಕೆಟ್ಟ ರೀತಿ ರಿವಾಜುಗಳನ್ನು ಹೋಗಲಾಡಿಸಿದ್ದಾರೆ, ಅವರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಅದರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಂಪ್ರಭು ಮುಂತಾದವರು ಅನೇಕ ಜನರಿದ್ದಾರೆ. ಅವ್ರ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡೋಣ. ನೆಕ್ಸ್ಟ್ ಆಧುನಿಕ ಕರ್ನಾಟಕ ಇತಿಹಾಸ. ಸೊ ಆಧುನಿಕ ಕರ್ನಾಟಕ ಇತಿಹಾಸ ಅಂದರೆ ಇದು ಬ್ರಿಟಿಷರು ಬಂದ ನಂತರ ಏನು ಇತಿಹಾಸ ಓದ್ತೀವಲ್ಲ ಅದು ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಆಧುನಿಕ ಮೈಸೂರು, ಸಶಸ್ತ್ರ ಪ್ರತಿಭಟನೆ ಮತ್ತು ನವೋದಯ, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳವಳಿಗಳು. ಸೊ ಭಾರತ ಸ್ವಾತಂತ್ರ್ಯದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಹೇಗಿತ್ತು, ಇಲ್ಲಿ ಯಾವ್ಯಾವ ಥರ ಚಳವಳಿಗಳು ಮಾಡಿದ್ರು, ಇದು ಅವರಿಗೆ ಯಾವ ಥರ ಬೆಂಬಲ ನೀಡಿದರು ಅಂಥೇಳಿ ನಾವು ಈ ಪಾಠಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಅನುಕೂಲ ಸತ್ಯಾಗ್ರಹ, ನಾಗರಿಕ ಅಸಹಕಾರ ಚಳವಳಿ ಮತ್ತು ಕರ್ನಾಟಕದ ಏಕೀಕರಣ. ಇದು ಒಂದು 2-3 ಉದಾಹರಣೆ ತೊಗೊಂಡಿದ್ದೀನಿ. ಇನ್ ಡೆಪ್ತಾಗಿ ಈ ಚಾಪ್ಟರ್ ಸ್ಟಡಿ ಮಾಡೋ ಟೈಮಲ್ಲಿ ಇನ್ ಡೆಪ್ತಾಗಿ ನಾನು ಎಲ್ಲನೂ ಕವರ್ ಮಾಡಿ ನಿಮಗೆ ಕೊಡ್ತೀನಿ.
ಓಕೆ ಫ್ರೆಂಡ್ಸ್, ಸೊ ಇದು ಒಂದು ಸಿಲೆಬಸ್ನ ಓವರ್ವ್ಯೂ, ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫಸ್ಟ್ ಚಾಪ್ಟರಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.